ಬಡವರು, ಶೋಷಿತರು, ದನಿ ಇಲ್ಲದ ಜನರನ್ನು ಮಾನವೀಯತೆ ಮತ್ತು ಕಾಳಜಿಯ ಕೈಗಳಿಂದ ಆರೈಕೆ ಮಾಡುವಂತಹ ಹೃದಯವಂತ ವೈದ್ಯರು ಈಗ ದೇಶಕ್ಕೆ ಬೇಕಾಗಿದ್ದಾರೆ ಎಂದು ಕರಾಡ್ನ ಕೃಷ್ಣ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕುಲಾಧಿಪತಿ ಡಾಕ್ಟರ್ ವೇದಪ್ರಕಾಶ್ ಮಿಶ್ರಾ ಹೇಳಿದರು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕ್ರೀಡಾಂಗಣದಲ್ಲಿ ನಡೆದ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಪದವಿ ಪ್ರದಾನ ಸಮಾರಂಭದಲ್ಲಿ ಕರಾಡ್ನ ಕೃಷ್ಣ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕುಲಾಧಿಪತಿ ಡಾಕ್ಟರ್ ವೇದಪ್ರಕಾಶ್ ಮಿಶ್ರಾ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕಲ್ಯಾಣ ರಾಜ್ಯ ಸ್ಥಾಪನೆಯಾಗಬೇಕು ಎಂಬುದು ಭಾರತ ಸಂವಿಧಾನದ ಆಶಯವಾಗಿದೆ. ಅದು ಸಾಧ್ಯವಾಗಬೇಕಾದರೆ ಶೋಷಿತ, ದಮನಿತ ಮತ್ತು ಸಮಾಜದ ಕೆಳ ಸ್ತರದ ಜನರಿಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆ ಲಭ್ಯವಾಗಬೇಕು ಎಂದರು. To be a part of this notable graduation ceremony of an institution in the name of great Father Augustus Muller, with the concurrence of the Honorable Bishop, I pay my obeisance to the great inspiring departed soul. It's a historic day, dear graduates, for all of you. Out of the portals of this notable institution, you have been shaped, you have been articulated, you have been dealt with, and let me say so, you have been chiseled to perfection. I compliment you all on the notable success. ಇನ್ನು ಮುಖ್ಯ ಅತಿಥಿಯಾಗಿ ಕರ್ನಾಟಕ ವೈದ್ಯಕೀಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಎಚ್ ವೀರಭದ್ರಪ್ಪ ಮಾತನಾಡಿ, ಇಲ್ಲಿನ ಶಿಕ್ಷಣ ಸಂಸ್ಥೆ ನನಗೆ ಸಾಕಷ್ಟು ಪ್ರಭಾವ ಬೀರಿತು. ಫಾದರ್ ಮುಲ್ಲರ್ ಎಂಬ ಪುಣ್ಯ ಕ್ಷೇತ್ರದಿಂದ ನೀವು ಸಮಾಜ ಸೇವೆಗೆ ಹೊರಟಿದ್ದೀರಿ. ನೀವೆಲ್ಲರೂ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಒಳ್ಳೆಯ ವೈದ್ಯಕೀಯ ಸೇವೆ ಒದಗಿಸಲು ಅಭಿಯಾನದ ಪಂಜು ಹಿಡಿದು ಮುನ್ನಡೆಯಬೇಕು ಎಂದರು. Dear students and parents, this is extremely solemnizing occasion and I am very much impressed by the ceremony which was conducted with all nice details, including recognizing highest marks scorers in this winning. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರುವ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಸಾ ಮಾತನಾಡಿ, ಫಾದರ್ ಮುಲ್ಲರ್ ವೈದ್ಯಕೀಯ ಸಂಸ್ಥೆಗಳು ಬಡವರಿಗೆ, ಆಸಕ್ತರಿಗೆ ವೈದ್ಯಕೀಯ ಸೇವೆ ನೀಡುತ್ತಾ ಬಂದಿದೆ. ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಥೆಯು ಅದ್ವಿತೀಯ ಸಾಧನೆ ಮಾಡಿದೆ ಎಂದು ಹೇಳಿದರು. Also remember and offer my prayerful respect to late Father Patrick Rodriguez, the former director, as we very soon will remember his first death anniversary. May his soul rest in peace. To encounter the living God is to touch the wounded and the suffering, says Mother Teresa. Medical profession is a noble profession. I want to thank you for your ambition to be a healer, a nurse or a doctor. ಈ ವೇಳೆ ಸಂಸ್ಥೆಯ ನಿರ್ದೇಶಕ ರಿಚರ್ಡ್ ಅಲೋಷಿಯಸ್ ಕೊಯ್ಲು, ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗಗಳ ಆಡಳಿತಾಧಿಕಾರಿಗಳಾದ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಸಸ್, ರೆವರೆಂಡ್ ಫಾದರ್ ವಿನ್ಸೆಂಟ್ ಬಿ ಸಲ್ಟಾನಾ, ರೆವರೆಂಡ್ ಫಾದರ್ ರೋಷನ್ ಕ್ರಾಸ್ತಾ, ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜೆಪಿ ಆಳ್ವಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ವೈದ್ಯಕೀಯ ಕಾಲೇಜು ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್, ಹೋಮಿಯೋಪಥಿಕ್ ವೈದ್ಯಕೀಯ ಕಾಲೇಜು, ಸ್ಕೂಲ್ ಆಫ್ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ವಾಕ್ ಮತ್ತು ಶ್ರವಣ ಕಾಲೇಜಿನ ಒಟ್ಟು 654 ಪದವೀಧರರು ಪದವಿ ಸ್ವೀಕರಿಸಿದರು.
ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.